ಉಡುಪಿ ಅಂಬಲ್ಪಾಡಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಪಾದಾಚಾರಿ ರಸ್ತೆಯಲ್ಲಿ ಜನರು ಓಡಾಡಲು ಕಷ್ಟಪಡುತ್ತಿದ್ದಾರೆ. ಸಾರ್ವಜನಿಕರು ಪ್ಲಾಸ್ಟಿಕ್, ಕೋಳಿ ತ್ಯಾಜ್ಯ, ಹಸಿ ಮತ್ತು ಒಣ ತ್ಯಾಜ್ಯ ಮತ್ತು ಸತ್ತ ಪ್ರಾಣಿಗಳ ಕಳೆಬರಗಳನ್ನು ಎಸೆದು ರಸ್ತೆ ಮುತ್ತ ದುರ್ನಾತ ಬೀರುತ್ತಿದೆ. ಇದರ ಪರಿಣಾಮವಾಗಿ ಪರಿಸರದಲ್ಲಿ ಗಬ್ಬು ವಾಸನೆ ಹರಡುತ್ತಿದ್ದು ರೋಗವಾಹಕ ಸೊಳ್ಳೆಗಳ ಉತ್ಪತ್ತಿಯ ತಾಣ ಇದಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇಲ್ಲಿನ ತ್ಯಾಜ್ಯವನ್ನು ವಿಲೇವಾರಿ ಮಾಡಿ ಸ್ಥಳದಲ್ಲಿ ಸೂಚನಾ ಫಲಕ ಅಳವಡಿಸಬೇಕು ಮತ್ತು ಸಿಸಿಟಿವಿ ವ್ಯವಸ್ಥೆಯ ಜೊತೆಗೆ ಯಾರಾದರೂ ತ್ಯಾಜ್ಯ ಎಸೆಯುವುದು ಕಂಡು ಬಂದರೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕ ಸಮಿತಿಯ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಆಗ್ರಹಿಸಿದ್ದಾರೆ. ನಮ್ಮ ಉಡುಪಿ ತಾಲೂಕಿನ ಅಂಬಲ್ಪಾಡಿ ಹೈವೇ 66ರ ಈ ಹೈವೇಗೆ ತಾಗಿ ಲಿಂಕ್ ರೋಡ್ ಇದೆ. ಅಲ್ಲಿ ತ್ಯಾಜ್ಯಗಳನ್ನು ಯಾಕಂತ ಹೇಳಿದರೆ ಬಹಳಷ್ಟು ಈ ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಮತ್ತು ಪ್ರಾಣಿಗಳ ಕಳೆಬರ ಇನ್ನಿತರದ ಈ ಮಾಂಸಗಳ ತುಂಡುಗಳನ್ನು ಅಲ್ಲಿ ಹಾಕಿ ಗಬ್ಬು ವಾಸನೆಯಿಂದ ಹೋಗಲಿಕ್ಕಾಗೋದಿಲ್ಲ. ಅದು ಕೂಡ ಪಾದಾಚಾರಿ ಅವರು ನಡೆಯುವಂಥ ರಸ್ತೆಯಲ್ಲೇ ಇದೆ. ಇದು ಬಹಳಷ್ಟು ಸಲ ನಗರಸಭೆಗೆ ಕಂಪ್ಲೇಂಟ್ ಮಾಡಿದರೂ ಕೂಡ ಇದೇ ರೀತಿಯಲ್ಲಿ ಅಲ್ಲಿ ಆಗ್ತಾಯಿದೆ. ಇದನ್ನು ನಗರಸಭೆ ಅಧಿಕಾರಿಯವರು ಇದನ್ನು ವೀಕ್ಷಣೆ ಮಾಡಿ ಇದಕ್ಕೆ ಏನು ನಾಮಫಲಕವೋ ಅಥವಾ ಒಂದು ಏನು CC ಕ್ಯಾಮೆರಾ ಅಳವಡಿಸಿ ಯಾರು ತಪ್ಪಿಸತ್ತರಿದ್ದರೆ ಅವರಿಗೆ ಕಾನೂನು ಪ್ರಕಾರ ಕೈಗೊಳ್ಳಬೇಕಂತೇಳಿ ನಾನು ವಿನಂತಿಸಿ ಮಾಡಿಕೊಳ್ತಿದ್ದೇನೆ.